ನಾವು ಹೇಳಿದ್ರೆ ನಾವು ಹಿಂದೂ ರಾಷ್ಟ್ರ ಸುಮಾರು 70% ಹಿಂದೂಗಳು ನಮ್ಮ ದೇಶದಲ್ಲಿದ್ದಾವೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರು ಹೊಣೆ? ಇದನ್ನು ಮತ್ತೊಮ್ಮೆ ನಾವು ಪುನರುತ್ಥಾನ ಮಾಡುವಂತ ಅವಶ್ಯಕತೆ ಇದೆ ನಮಗೆಲ್ಲ ಇವತ್ತು. ಹಾಗಾಗಿ ಇವತ್ತು ಸೆಕ್ಯುಲರ್ ಪದ ಎನ್ನುವಂಥದ್ದು ಇವತ್ತು ಅಪಾರ್ಥ ಆಗಿದೆ, ಇವತ್ತು ಅದು ಅಡ್ಡ ಬರ್ತಾ ಇದೆ. ಇದರ ಬದಲಿಗೆ ಇವತ್ತು ಡಾಕ್ಟರ್ ಜಿ ಹೇಳುವಂತ ಹಿಂದೂ ರಾಷ್ಟ್ರ ನಿರ್ಮಾಣವೇ ಬ್ರಹ್ಮಾಸ್ತ್ರ. ಯಾವ ರೀತಿ ಹಿಂದೂ ರಾಷ್ಟ್ರ ಆಗಬೇಕು? ನಿಮಗೆಲ್ಲರಿಗೂ 1940ರಲ್ಲಿ ದೇಶ ವಿಭಜನೆ ಆಯಿತು. ಆ ವಿಭಜನೆ ಆದಾಗ ಯಾಕೋಸ್ಕರ ವಿಭಜನೆ ಆಯಿತು ಅಂದ್ರೆ ಧರ್ಮದ ಆಧಾರದಲ್ಲಿ ಇವತ್ತು ದೇಶ ವಿಭಜನೆ ಆಗಿದೆ. ಇಸ್ಲಾಂನ ಒಂದಷ್ಟು ಜನ ನಮ್ಮ ಇಸ್ಲಾಂ ಚಿಂತಕರ ಬೇಕು, ನಮಗೆ ಇಸ್ಲಾಂ ಸ್ವರಾಜ್ಯ ಬೇಕು ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಸೆಕ್ಯುಲರ್ ಪಟ್ಟಿಯ ಬಾಯಿಯ ಪಟ್ಟಿಗೋಸ್ಕರವಾಗಿ ನಮ್ಮನ್ನ ಮೂಕರನ್ನಾಗಿಸುವುದು ನಮ್ಮ ದೇಶದ ನಾಯಕರು. ಈ ಸಂದರ್ಭದಲ್ಲಿ ನಾವು ಸೆಕ್ಯುಲರ್ ಪದದೊಂದಿಗೆ ನಮ್ಮ ಭಾರತ ನಿರ್ಮಾಣ ಆಯಿತು, ನಮ್ಮ ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಆಯಿತು, ಸಂವಿಧಾನ ನಿರ್ಮಾಣ ಆಯಿತು. ಯಾವ ಇಸ್ಲಾಮಿಗೋಸ್ಕರ ಪಾಕಿಸ್ತಾನ ನಿರ್ಮಾಣ ಆಯಿತು ಆಗ ನಮ್ಮ ನೇತಾರರ ಹೇಳಬೇಕಿತ್ತು ನೋಡಿ, ಇಸ್ಲಾಮಿಗೋಸ್ಕರ ಪಾಕಿಸ್ತಾನ ನಿರ್ಮಾಣ ಆಯಿತು, ನೀವೆಲ್ಲ ಇವತ್ತು ಯಾರೋ ಒಬ್ಬ ಜಿಹಾದ್ ವ್ಯಕ್ತಿಯೊಬ್ಬ ಯಾರೋ ಒಬ್ಬ SDPI ಕಾರ್ಯಕರ್ತ ಹೇಳ್ತಾನೆ, 1 ಗಂಟೆಗಳ ಕಾಲ ಈಗ ಭಾರತದ ಪೊಲೀಸರು ನಿಷ್ಕ್ರಿಯವಾಗಿ ನಾವು ಇಡೀ ಹಿಂದೂಗಳನ್ನು ನಾಶ ಮಾಡ್ತಾರೆ. ಒಂದು ವೇಳೆ 1947ರಲ್ಲಿ ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಆಗ್ತಿತ್ತು ಅಂತಂದ್ರೆ ಈ ಮಾತು ಬರ್ತಿಲ್ಲ. ಯಾವ ಇಸ್ಲಾಮಿಗೋಸ್ಕರ ಪಾಕಿಸ್ತಾನ ನಿರ್ಮಾಣ ಮಾಡಿದ್ದ, ಯಾವ ಹಿಂದೂಗೋಸ್ಕರ ಹಿಂದೂಸ್ತಾನ ನಿರ್ಮಾಣ ಆಯ್ತಾ? ಇವತ್ತು ಸ್ವಯಂಕೃತವಾದಂತಹ ಹಕ್ಕುಗಳು ನಾವು ನಿರ್ಮಾಣ ಮಾಡಬೇಕಿತ್ತು. ಇವತ್ತು ಬದಲಾವಣೆ ಆಗುವಂತಹ ಹಂತದಲ್ಲಿದ್ದೇವೆ. ಅಂತಂದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಯಾವ ರೀತಿ ನಿರ್ಮಾಣ ಮಾಡಬೇಕು? ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗುವ ಸಂವಿಧಾನ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ. ಭಟ್ಕಳದ ಡಾಕ್ಟರ್ ಅನಂತಕುಮಾರ್ ಅವರು, ನಮ್ಮ ಸಂಸದರು ಅನಂತಕುಮಾರ್ ಅವರು ಹೇಳಿದ್ರು, ಸಂವಿಧಾನ ಬದಲಾವಣೆ ಮಾಡುವಂತ ಅವಶ್ಯಕತೆ ಯಾವ ರೀತಿಯಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತ ಅವಶ್ಯಕತೆ ಇದೆ ಅಂತ. ಇಡೀ ದೇಶವ್ಯಾಪಿ ಒಂದು ಗೊಂದಲ ಆಯಿತು. ಅವ್ರು ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸಂವಿಧಾನ 105 ಸಲ ಬದಲಾವಣೆ ಆಗಿದೆ. ಯಾರು ಮಾತಾಡಿಲ್ಲ. 106ನೇ ಸಲ ಹಿಂದೂ ರಾಷ್ಟ್ರಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ. ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡುವಂತ ಅವಶ್ಯಕತೆ ಇದೆ. ಮಾಡಬೇಕಾದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಹೇಳ್ತಾ ಇರೋದು ಬಂಧುಗಳೇ, ಹಿಂದೂ ರಾಷ್ಟ್ರದ ಅವಶ್ಯಕತೆ ಇದೆ. ಹಿಂದೂಗಳನ್ನ ದ್ವಿತೀಯ ದರ್ಜೆಯ ಪೌರತ್ವದ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಾದ ಅವಶ್ಯಕತೆ ಇದೆ. ಧಾರ್ಮಿಕ ಶಿಕ್ಷಣವನ್ನು ಹಿಂದೂಗಳಲ್ಲಿ ಕೊಡಬೇಕಾದಂತಹ ಅವಶ್ಯಕತೆ ಇದೆ. ಮನೆಯಲ್ಲಿ ಒಂದು ವೇದ ಪಾರಾಯಣ, ಮನೆಯಲ್ಲಿ ಧ್ಯಾನ, ಮನೆಯಲ್ಲಿ ಯೋಗದ ಶಿಕ್ಷಣವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಈಗಲೇ ಹಿಂದೂ ಸ್ವರಾಜ್ಯವನ್ನ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡುವಂತ ಅವಶ್ಯಕತೆ ಇದೆ. ಹಾಗಾಗಿ ಒಳ್ಳೆಯ ಸನ್ನಿವೇಶದಲ್ಲಿ